ಕರಾಳ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆ ಅಂದರೆ ಒಂದು ಕಾಲದಲ್ಲಿ 1975ರಲ್ಲಿ ಹೇರಿದಂಥ ಇಂದಿರಾ ಗಾಂಧಿಯವರು ಹೇರಿದಂಥ ಈ ಎಮರ್ಜೆನ್ಸಿ ಹಲವಾರು ಪಾಠಗಳನ್ನು ತೋರಿಸಿಕೊಟ್ಟಿದೆ ಮತ್ತು ಹೇಳಿಕೊಟ್ಟಿದೆ. ಆ ನಂತರದಲ್ಲಿ ನಮ್ಮ ದೇಶದ ರಾಜಕೀಯ ಬೇರೆ ಬೇರೆ ರೀತಿಯಾಗಿ ತನ್ನದೇ ಆದಂಥ ಕೌಲುಗಳನ್ನು ಒಡೆದಿತ್ತು. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬಂದರು. ಅದರ ಜೊತೆಯಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಹಲವಾರು ನಾಯಕರುಗಳು ಇದ್ದಕ್ಕಿದ್ದ ಹಾಗೆ ಜನರ ನಡುವೆ ಬಂದರು. ಅದು ಇದ್ದಕ್ಕಿದ್ದ ಹಾಗೆ ಜನರ ನಡುವೆ ಅವರು ಉದ್ಭವಿಸಿರುವಂಥದ್ದು ಕೂಡ ಬಹಳ ನಾವು ಗುರುತಿಸಬೇಕಾಗಿರುವಂಥ ವಿಚಾರ. ಎಸ್ ಮೋಹನ್ ರೇ, ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಎಮರ್ಜೆನ್ಸಿ ಈಗ ಆಗಿದೆ. 40 ವರ್ಷಗಳ ನಂತರ ನಾವು ಮತ್ತೆ ಅದನ್ನು ನೆನಪಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಇನ್ನು ಮುಂದೆ ಅಂಥ ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ ನಾವು ಇಟ್ಕೊಳ್ಬೋದಾ, ಹೇಗೆ? ಅಲ್ಲ, ಎಮರ್ಜೆನ್ಸಿ ಹಾಕಬೇಕಂತೇನಿಲ್ಲ. ಎಮರ್ಜೆನ್ಸಿ ಹಾಕದೆ ನೀವು ಅದು ಆ ರೀತಿಯ ಸಿಸ್ಟಮ್ ಅನ್ನು ತರಬಹುದು. ತರ್ತಾ ಇದ್ದಾರೆ, ನಮಗೆ ಕಾಣ್ತಾ ಇದೆ. ಅದನ್ನೇ ಮೊನ್ನೆ ಎಲ್ಕೆ ದಿವಾನಿಯವರು ಬಹಳ ಅಡ್ಡ ಗೋಡೆ ಮೇಲಿಟ್ಟು ಮಾತಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಯಾರಿಗೆ ಹೇಳಿದ್ದಾರೆ ಅವರು? ಯಾರಿಗೆ ಇನ್ನು ಮುಂದೆ ಕಾಂಗ್ರೆಸ್ನವರು ಬರ್ತಾರೆ, ಅವರು ತುರ್ತು ಪರಿಸ್ಥಿತಿ ಅಂತ ತರಬಹುದು ಅಂತ ಹೇಳಿದಾರೋ, ಅಥವಾ ಅವರ ಪಕ್ಷದ ಒಳಗಿನ ಒಂದಷ್ಟು ಭಿನ್ನಾಭಿಪ್ರಾಯಗಳು ಎತ್ತಿ ತೋರಿಸಿ? ಈಗ ಅದ್ವಾನಿಯವರು ತುರ್ತು ಪರಿಸ್ಥಿತಿ ನೋಡಿದ್ದಾರೆ, ಮುತ್ಸದ್ದಿಯವರು, ಹಿರಿಯ ನಾಯಕರು, ಅವ್ರು ಎಲ್ಲವನ್ನು ನೋಡಿದ್ದಾರೆ, ಬಹಳ ಹತ್ತಿರ ನೋಡಿದ್ದಾರೆ. ಅವ್ರಿಗೆ ಈಗ ಬಿಜೆಪಿಯಲ್ಲಿ ಹೇಗೆ ಅವರನ್ನು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಈ ಖಾಲಿ ಎಲ್ಕಾ ದಿವಾನ್ ಅಲ್ಲ, ಅರುಣ್ ಶೌರಿ ಕೂಡ ಹೇಳಿದ್ದಾರೆ, ಈ ಆಡಳಿತ ದಿಕ್ಕು ದೇಶ ಇಲ್ಲದ ಆಡಳಿತ, ಸರಿಯಾಗಿ ಸಮಾನತೆಯನ್ನು ಆಡಳಿತ ಮಾಡ್ತಾ ಇಲ್ಲ ಅಂತೇಳಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ಯಶವಂತನ್ ಇವತ್ತು ಕೂಡ ಟೀಕೆ ಮಾಡಿ ಯಶವಂತನ ಮಾಡಿದ್ದಾರೆ. ನಾವೆಲ್ಲ ಸತ್ತ ಜೀವಗಳು ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಮಾಡ್ತಾ ಇದರಿಂದ ಏನು ಕಾಣಿಸ್ತದೆ, ಏನು ನಮ್ಮ ಕಾಣಿಕೆಯಲ್ಲಿ ಏನು ಕಾಣ್ತದೆ ಅಂದ್ರೆ, ಈ ಸರ್ಕಾರವು ಕೂಡ ಒಂದು ರೀತಿಯ ಸರ್ವಾಧಿಕಾರದ ಒಂದು ಕೇಂದ್ರೀಕೃತವಾದ ಸರ್ಕಾರ, ಇದರಲ್ಲಿ ಡೆಮೋಕ್ರಸಿ ಕಾಣ್ತಾ ಇಲ್ಲ. ಇವತ್ತು ಗೋಪಾಲ್ ಕೃಷ್ಣ ಗಾಂಧಿ ಅವರೊಂದು ಹಿಂದೂಯಲ್ಲಿ ಬಹಳ ಸೊಗಸಾದ ಲೇಖನ ಕೊಟ್ಟಿದ್ದಾರೆ. ನಾನು ಮೇಲೆ ಓದಿದ್ದು, ಅವರು ಈಗಿನ ಮೋದಿ ಅವರನ್ನು ರಷ್ಯಾದ ದೊರೆ ಜಾರ್ ನಿಕೋಲಸ್ಗೆ ಹೋಲಿಸ್ತಾರೆ. ಜಾರ್ ನಿಕೋಲಸ್ ಕೂಡ ಬಹಳ ಸರ್ವಾಧಿಕಾರಿ, ಅವರಿಗೆ ಕೂಡ ಡ್ರಿಲ್ಸ್ ಬಗ್ಗೆ ಬಹಳ ಪ್ರೀತಿ. ಅವರು ರಾಜನಾದ ಕೂಡಲೇ ಡ್ರಿಲ್ಸ್, ಎಲ್ಲ ರೀತಿಯ ಮಿಲಿಟರಿ ಡ್ರಿಲ್ಸ್ ಅವರೇ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರೇ ಡ್ರಿಲ್ಸ್, ಅವ್ರ ಸುತ್ತಮುತ್ತ ಡ್ರಿಲ್ಸ್ ಮಾಡ್ತಾ ಇದ್ದಾರೆ, ಮಿಲಿಟರಿ ಡ್ರಿಲ್ಸ್ ಎಲ್ಲ. ಅವರು ಯೋಗವನ್ನು ಯಾವ ರೀತಿಯಲ್ಲಿ ಮೋದಿ ಮಾಡ್ತಾರೆ, ಇದನ್ನು ಆಗಿನ ದೊರೆ ಮಾಡ್ತಾರೆ. ಅಂದ್ರೆ ಮೋದಿಯ ಯೋಗದ ಮೂಲಕ ತಾನು ಇಡೀ ಎಲ್ಲಾ ವ್ಯವಸ್ಥೆ ನನ್ನ ಕಂಟ್ರೋಲ್ ಇದೆ ಅಂತ ತೋರಿಸ್ತೇನೆ. ನಾನು ಮನಸ್ಸು ಮಾಡಿದ್ರೆ ಯೋಗವನ್ನು ನಾನು ಜಗತ್ತಿಗೆ ತೋರಿಸಬಹುದು, ನಾನು ಮನಸ್ಸು ಮಾಡಿ ರಕ್ಷಾಬಂಧನ ಇಡೀ ಜಗತ್ತಿಗೆ ರಕ್ಷಾಬಂಧನ ಕಟ್ಟಿ, ಈ ರೀತಿಯ ಒಂದು ಸರ್ವಾಧಿಕಾರ ಮನೋಭಾವ ಇದೆ ಎಂಬುದನ್ನು ಯೋಗದ ಮೂಲಕ. ಇದನ್ನ ಅಂದ್ರೆ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದವರು, ಇದೀಗ ನರೇಂದ್ರ ಮೋದಿ ಅವರು ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೀತಾ ಇದ್ದಾರಾ ಅಂತ ನೋಡಿ. ಅದು ನಿಮ್ದು ತಪ್ಪು ಗ್ರಹಿಕೆ. ಜೂನ್ 15ರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನ ವಂದಿತಾ ಮಿಶ್ರದಿಗೆ ಅಡ್ವಾಣಿ ಅವರು ಒಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂ ತುಂಬಾ ಚಂದ ಮಾಡಿ ಹೇಳಿದ್ದಾರೆ. ನಂತರ ಜೂನ್ 19ಕ್ಕೆ ರಾಜೀವ್ ಸರ್ದೇಸಾಯಿ ಅವರಿಗೆ ಕೊಟ್ಟ ವಿಡಿಯೋ ಇಂಟರ್ವ್ಯೂಲಿ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಹೇಳಿದ್ದು ಏನಂದ್ರೆ, ಈಗ ಅವ್ರು ಹೇಳಿದ್ರು ಕಾಂಗ್ರೆಸ್ನ ಸಿಂಡಿಕೇಟ್ ಇಂದಿರಾ ಗಾಂಧಿಯ ಪತನಕ್ಕೆ ಕಾರಣವಾಗಿತ್ತು ಅಂತ. ಕಾಂಗ್ರೆಸ್ ಒಳಗಿನ ಸಿಂಡಿಕೇಟ್ ಅದೇ ರೀತಿ ಇವತ್ತು ಕೂಡ ಕಾಂಗ್ರೆಸ್ ಒಳಗೆ ಸಿಂಡಿಕೇಟ್ ಉಂಟು. ಎರಡು ಉದಾಹರಣೆ ಕೊಡ್ತೇನೆ, ಎರಡು ಉದಾಹರಣೆ ಕೊಡ್ತೇನೆ. ಮನೀಶ್ ತಿವಾರಿ ಅಂತ ಒಬ್ಬ ನಾಯಕ, ಅವ್ರು ಕಾಂಗ್ರೆಸ್ ಅಲ್ಲಿ ಇರಬಹುದು, ಅಂದ್ರೆ ತುಂಬಾ ಕಲಿತವರು. ಅವರು ಏನೋ ಒಂದು ರಾಹುಲ್ ಗಾಂಧಿಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅವರನ್ನು ಪಕ್ಷದ ವಕ್ತಾರ ಸ್ಥಾನದಿಂದ ತೆಗೆದುಹಾಕಿದ್ರು. ನಮ್ದು ಜಯಂತಿ ನಟರಾಜನ್ ಅವರು ಏನೋ ರಾಹುಲ್ ಗಾಂಧಿ ಅವರು ನನ್ನ ಇದರಲ್ಲಿ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಅದನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ಅವರನ್ನು ಪಕ್ಷದಿಂದ ತೆಗೆದ. ಅಲ್ಲ, ಅಡ್ವಾಣಿ ಅವರ ಹೇಳಿಕೆ ಹಿನ್ನೆಲೆಗಳೇನು? ಅದನ್ನೇ ಹೇಳ್ತಾ ಇದ್ದೆ ನಾನು. ಈಗ ಇನ್ನು ಕೂಡ ಕಾಂಗ್ರೆಸ್ನವರು ಎಮರ್ಜೆನ್ಸಿ ಬಗ್ಗೆ ಯಾರು ಕೂಡ ಕ್ಷಮೆಯಾಚನೆ ಮಾಡಿಲ್ಲ. ನೀವು ಹೇಳಿದ್ರು ಟಾಟಾದವರು ಸಪೋರ್ಟ್ ಇದ್ರು ಅಂತ. ನಂತರ ಟಾಟಾದವರು 20 ವರ್ಷದ ನಂತರ ಆ ದಿವಸ ನಾವು ಮಾಡಿದ ತಪ್ಪ ಅಂತ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ದಾರೆ. ಇವತ್ತು ಕೂಡ ಕ್ಷಮೆ ಯಾಚಿಸಿಲ್ಲ. ಇನ್ನೂ ಕೂಡ ಕಾಂಗ್ರೆಸ್ ಇದು ವಂಶಾಡಳಿತ ನಡೀತಾ ಉಂಟು. ಇವತ್ತು ಸೋನಿಯಾ ಗಾಂಧಿಯನ್ನು ಬಿಟ್ಟು ಇವರೆಲ್ಲರೂ ಜಪ ಮಾಡ್ತಿರೋದು ರಾಹುಲ್ ಗಾಂಧಿದ್ದು. ಇನ್ನೊಮ್ಮೆ ನೀವೇನಾದ ಅಧಿಕಾರ ಕಾಂಗ್ರೆಸ್ಗೆ ಕೊಟ್ಟರೆ ಎಮರ್ಜೆನ್ಸಿ ಇನ್ನೊಮ್ಮೆ ಬರಬಹುದಂತ ಸ್ಪಷ್ಟವಾಗಿ ಅಡ್ವಾಣಿ ಅವರು ಜನತೆಗೆ ಹೇಳಿದ್ದಾರೆ. ಅಂದ್ರೆ ಅವರು ಬಿಜೆಪಿಯೊಳಗಿನ ಒಂದು ಭಿನ್ನಾಭಿಪ್ರಾಯ ಮತ್ತು ಇದನ್ನಿಟ್ಟು ಹೇಳಿಲ್ಲ. ಅವರು ಕಾಂಗ್ರೆಸ್ ಬಿಜೆಪಿಯೊಳಗೆ ಭಿನ್ನಾಭಿಪ್ರಾಯವೇ ಇಲ್ಲ. ಬಿಜೆಪಿಯಲ್ಲಿ ಒಬ್ಬ ಚಾ ಮಾರುವವ ಇವತ್ತು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಎಮರ್ಜೆನ್ಸಿ ಅಂತ ಸಿಚುವೇಶನ್ ಬರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಅದು ಉದಾಹರಣೆ. ಎಮರ್ಜೆನ್ಸಿ ಬಂದದ್ದು ಯಾರಿಂದಾಗಿ? ಯಾರು ವಂಶಾಡಳಿತ ಮಾಡಿದ್ರು, ಜವಾಹರ್ಲಾಲ್ ನೆಹರುನಿಂದ ಇಂದಿರಾ ಗಾಂಧಿ ನೆಹರು ಅವರು ಬಂದ್ರು, ಅವರಿಂದಾಗಿ ಬಂತು. ಇನ್ನು ಕೂಡ ನಮಗಿರುವಂತ ಹೆದರಿಕೆ ಅದೇ. ನೀವು ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಹಿಂದೆ ಹೋಗ್ತಾ ಇದ್ದೀರಿ. ಆ ಮನುಷ್ಯನಿಗೆ ಪಾಪ ದೇಶವನ್ನು ಆಡಳಿತ ಮಾಡುವಷ್ಟು ಶಕ್ತಿ ಇಲ್ಲ.
ನೀವೇನಾದ್ರೂ ಆಲ್ಟರ್ನೇಟಿವ್ ಒಪೋಸಿಷನ್ ಪಾರ್ಟಿ ಆದ್ರೂ ಕೂಡ ಆಲ್ಟರ್ನೇಟಿವ್ ಲೀಡರ್ಗಳನ್ನು ಹುಡುಕಿ, ಯಾರಿಗೆ ದೇಶವನ್ನು ನಡೆಸುವಂತ ಶಕ್ತಿ ಉಂಟು ಅಂತವರನ್ನು ಹುಡುಕಿ ಅಂತ ಅಡ್ವಾಣಿ ಅವರು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಹೊರತು ಅವರು ಈಗಿನ ಆಡಳಿತ ಆಗಿರ್ಲಿ ಅಥವಾ ಅದನ್ನು ವಿಶ್ಲೇಷಣೆ ಮಾಡೋರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿರ್ಬೋದು. ಮೋಹನ್ ಅವರೇ, ಅಂದ್ರೆ ಆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಇಡೀ ಎಮರ್ಜೆನ್ಸಿ ಬಗ್ಗೆ ಏನು ನಿಲುವುಗಳನ್ನು ತೆಗೆದುಕೊಂಡಿದೆ, ಅವತ್ತು ತೆಗೆದುಕೊಂಡ ಒಂದು ಟಿಪ್ಪಣಿ ಮಾಡ್ತಾ ಇದ್ದಾರೆ. ಈಗ ಅದ್ವಾನಿಗೆ ನೇರವಾಗಿ ಕಾಂಗ್ರೆಸ್ಸಿಗೆ ಆರೋಪ ಮಾಡ್ಲಿಕ್ಕೆ ಏನು ಕಷ್ಟ? ಡೈರೆಕ್ಟ್ ಹೇಳ್ಬೋದಲ್ಲ, ಇನ್ನು ಏನಾದ್ರು ಎಮರ್ಜೆನ್ಸಿ ಬಂದರೆ ಅದು ಕಾಂಗ್ರೆಸ್ ಇಂದ ಬರ್ಬೋದು ಹೇಳ್ಬೋದು. ಅವ್ರಿಗೆ ಏನಿದೆ, ಏನ್ ತೊಂದರೆ ಇಲ್ಲ ಅವರಿಗೆ. ನಮಗೆ ಟೀಕೆ ಮಾಡಿ ಅದನ್ನ ಅವರ ಪಕ್ಷದಲ್ಲೇ ಟೀಕೆ ಮಾಡಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಪ್ರಧಾನಮಂತ್ರಿಗೆ ಟೀಕೆ ಮಾಡಿದ್ರೆ ನಾಳೆ ಅವರಿಗೆ ಕಷ್ಟ ಆಗ್ತದೆ. ಅದರಿಂದ ಅವ್ರಿಗೆ ಬಹಳ ಇಂಡೈರೆಕ್ಟ್ ಪರೋಕ್ಷವಾಗಿ ಕೇಳಿದ ಪ್ರಶ್ನೆಯ ಮೊದಲ ಪ್ರಶ್ನೆಗಳನ್ನು ಓದಿ ಅದರ ಮೊದಲ ಇದರಲ್ಲಿ ಹೇಳಿದ್ದಾರೆ, ಇವತ್ತು ಕೂಡ ಕಾಂಗ್ರೆಸ್ಸಿಗರು ಎಮರ್ಜೆನ್ಸಿ ಬಗ್ಗೆ ಕ್ಷಮೆಯಾಚನೆ ಮಾಡಿಲ್ಲ, ಅದು ಇನ್ನೂ ಕೂಡ ನನ್ನನ್ನು ಕಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಇನ್ನು ಬರ್ಬೋದು ಅಂತ ಕೇಳುವ, ಅವ್ರಿಗೆ ಇನ್ನೂ ಕೂಡ ಕಾಡುತ್ತಿರುವ ಕಾರಣ ಇನ್ನೂ ಕೂಡ ಎಮರ್ಜೆನ್ಸಿ ಬರಬಹುದು ಅನ್ನೋ ಒಂದು ಉತ್ತರ ಕೊಟ್ಟಿದ್ದಾರೆ. ನಾವು ಖಾಲಿ ಒಂದು ಪ್ರಶ್ನೆ ತೆಗೆದು ಮಾತಾಡೋದಲ್ಲ, ಅಲ್ಲಿ ಸುಮಾರು ಒಂದು 30 ಪ್ರಶ್ನೆಯನ್ನು ಅವರು ವಂದಿತಾ ಬಿಶ್ವ ಅವರಿಗೆ ಕೊಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದು. ಅದನ್ನು ನೋಡ್ಕೊಳ್ಳಿ. ಅದನ್ನ ಬಗ್ಗೆ ಕಾಂಗ್ರೆಸ್ನವರು ಅದರ ಬಗ್ಗೆ ಟಿಪ್ಪಣಿ ಮಾಡಿದ್ರು. ಆ ಟಿಪ್ಪಣಿ ಮಾಡಿದ ಕೂಡ ಅವರು ಅದಕ್ಕೆ ಸೃಷ್ಟಿಕರಣ ಕೊಡಬೇಕು. ಇಲ್ಲ, ನಾನು ಹಾಗೆ ಹೇಳಿದ ಪ್ರಧಾನಮಂತ್ರಿ ವಿರುದ್ಧ ಕೊಟ್ಟಿದ್ದಾರೆ, ನಾನು ಹೇಳಿದು ನಿಮ್ಮ ವಿರುದ್ಧ ಹೇಳ್ಬೋದು, ಹೇಳಿಲ್ಲ ನಿಮ್ಮ ವಿರುದ್ಧ ಅಂತ ಹೇಳಿದ್ದಾರೆ. ಜೂನ್ 19 ಇಂಡಿಯಾ ಟುಡೇ ಇದರಲ್ಲಿ ನೋಡಿ, ಇಂಟರ್ನೆಟ್ ಅಲ್ಲಿ ಕೂಡ ಅವೈಲೇಬಲ್ ಉಂಟು, ಅದನ್ನ ನಾವು ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದೇವೆ, ನೋಡ್ಕೊಳ್ಳಿ. ಇವತ್ತು ಏನಂದ್ರೆ, ಇವತ್ತು ನಮ್ಮ ಪಕ್ಷದಲ್ಲಿ ಒಂದು ಪರಂಪರೆ ಇದೆ. ತುಳಸಿದಾಸಪ್ಪನವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಆಮೇಲೆ ಮಾಧವ ಸಿಂಧಿಯಾ ರಾಜೀನಾಮೆ ಕೊಟ್ಟಿದ್ದಾರೆ. ಮೊನ್ನೆ UPA ಸರ್ಕಾರದಲ್ಲಿ ಬಹಳಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಏನಿರಲಿ, ಆದ್ರೆ ಇಲ್ಲಿ ಇವರ ಮೇಲೆ ಇಷ್ಟು ಹಗರಣಗಳು, ಕಳೆದ 1 ವರ್ಷದಲ್ಲಿ ಇಷ್ಟು ಹಗರಣಗಳು. ಇವತ್ತು ನಿನ್ನೆ ಟೈಮ್ಸ್ನಲ್ಲಿ ಹೇಗೆ ಅರ್ನಬ್ ಗೋಸ್ವಾಮಿ ಹೇಳಿದ ಎಲ್ಲ ತೋರಿಸ್ಕೊಡ್ತಾರೆ ಯಾವ ರೀತಿ ಇದೆ ಅಂತ ಹೇಳಿ. ಆದರೂ ದೇಶ ಭ್ರಷ್ಟನ ಬಗ್ಗೆ ಇವರು ಬಹಳ ಇಂಟ್ರೆಸ್ಟ್ ತಗೊಂಡು ವಸುಂಧರಾಜ ಮತ್ತು ಸುಷ್ಮಾ ಸ್ವರಾಜ್ ಅವರಿಗೆ ದೇಶ ದ್ರೋಹ ಕೆಲಸ ಮಾಡಿದ್ದಾರೆ. ಇವರಿಗೆ ನೈತಿಕತೆ ಇಲ್ಲ ಅಂತ ಅನಿಸ್ತದೆ. ಅಂದ್ರೆ ಇವರ ಒಳಗೆ ಈಗ ನಾವು ಕೊಡ್ತಾ ಇಲ್ಲ, ನೀವೇನು ಮಾಡ್ತೀವಿ ನೋಡೋಣ. ಇವತ್ತು BJP ಹೇಳ್ತಾರೆ ನಾನು ಕೊಡ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ನೀವು ಹೇಳುವಂತದ್ದು ಅವತ್ತಿನ ಇಂದಿರಾ ಗಾಂಧಿ ಅವರಂತೆಯೇ ಇವತ್ತು ನರೇಂದ್ರ ಮೋದಿ ಅವರು ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ? ಡೆಫಿನೆಟ್. ಇಂದಿರಾ ಗಾಂಧಿಯ ಎಲ್ಲಾ ಲಕ್ಷಣಗಳು ಕೂಡ ನರೇಂದ್ರ ಮೋದಿ ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿಯಲ್ಲಿ ಜಾತ್ಯತೀತ ನಿಲುವಿತ್ತು. ಇಂದಿರಾ ಗಾಂಧಿಯಲ್ಲಿ ಬಡವರ ಬಗ್ಗೆ ಅನುಕಂಪ ಇತ್ತು. ಹಿಟ್ಲರ್ ಕೂಡ ಮೋದಿ ಮುಂದೆ ಹಿಟ್ಲರ್ ನಾವು ಯಾವಾಗಲೂ ಹೋಲಿಕೆ ಮಾಡ್ತೇವೆ. ಆದ್ರೆ ಹಿಟ್ಲರ್ ಸರ್ವಾಧಿಕಾರದ ಕೂಡ ಬಡವರ ಬಗ್ಗೆ ಅನುಕಂಪ ಇತ್ತು. ಆದ್ರೆ ಇಲ್ಲಿ ಮೋದಿ ಅವರಿಗೆ ಬಡವರ ಬಗ್ಗೆ ಅನುಕಂಪ ಇಲ್ಲ. ಅವ್ರಿಗೆ ಅನುಕಂಪ ಇರೋದು ಅದಾನಿ ಬಗ್ಗೆ, ಅಂಬಾನಿ ಬಗ್ಗೆ, ಟಾಟಾ ಬಗ್ಗೆ. ಅವರು ಶ್ರೀಮಂತರ ಪರವಾಗಿರೋದು. ಇಂದಿರಾ ಗಾಂಧಿ ಯಾವುದೋ ಶ್ರೀಮಂತರ ಪರವಾಗಿಲ್ಲ. ಅದು ಈ ಡಿಫರೆನ್ಸ್ ಇದೆ. ಬಡವರ ಪರವಾಗಿ ನೀವು ಸರ್ವಾಧಿಕಾರ ಆಗೋದ್ರೆ ನಾವು ಒಪ್ಕೊಳ್ತೇವೆ, ಆದ್ರೆ ಶ್ರೀಮಂತರ ಪರವಾಗಿ ನೀವು ಸರ್ವಾಧಿಕಾರ ಆದ್ರೆ ಈ ದೇಶ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ರು. ಹಾಗಿದ್ದಲ್ಲಿ ಅಡ್ವಾಣಿ ಅವರ ಎಮರ್ಜೆನ್ಸಿ ಅಂತ ಅನ್ನುವಂಥದ್ದು ನೀವು ಹೇಳುವಂತದ್ದು BJP ಸರ್ಕಾರ ಇದ್ದಾಗಲೇ ಬರಬಹುದು, ಬರ್ತಾ ಇದೆ, ಲಕ್ಷಣಗಳು ಕಾಣ್ತಾ ಇದೆ. ಇವತ್ತು ಯಾರಿಗೆ ಅಧಿಕಾರ ಇದೆ ಹೇಳಿ? ರಾಜನಾಥ್ ಸಿಂಗ್ ಹೋಮ್ ಮಿನಿಸ್ಟರ್, ಅವ್ರಿಗೆ ಅಧಿಕಾರ ಏನಿದೆಯಾ? ಇವತ್ತು ಅಧಿಕಾರ ಇದೆ ಮೂರು ಮೂರ್ತಿಗಳ ಹತ್ರ. ಯಾರು ಹೇಳಿದ್ರು? ನಾನು ಹೇಳಿದ್ರೆ ಕೀರ್ತಿ ಆಜಾದ್ ಹೇಳ್ತಾ ಇದ್ದಾರೆ, ಶತ್ರುಘ್ನ ಸಿನ್ಹಾ ಹೇಳ್ತಾ ಇದ್ದಾರೆ. ಇವತ್ತು ಅಧಿಕಾರ ಇರೋದು ಜೇಟ್ಲಿ ಅವ್ರತ, ಅಮಿತ್ ಶಾ ಅವ್ರತ ಮತ್ತು ಮೋದಿ ಅವರು. 3 ಜನ ಇಡೀ BJPಯನ್ನು ನೋಡ್ತಾ ಇದೆ. ಬೇರೆ ಎಲ್ಲರೂ ಪಾಪ ಗುಮಸ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಾಣ್ತಾ ಇದೆ. ಅದರಿಂದ ಈಗ ಕೂಡ ಅನುಶಾಸನ, ಏನು ವಿನೋಭಾವ ಹೇಳಿದ್ದಾರೆ, ಅನುಶಾಸನ ಶಿಸ್ತಿನ ಸರ್ಕಾರ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಇರಬೇಕು. ಇದು ಈ ರೀತಿ ಎಲ್ಲ ಅವರೇ. ಇವತ್ತು ಯಾರು ರಾಜನಾಥ್ ಹತ್ರ ಯಾರು ಕೆಲಸ ಮಾಡಬೇಕು ನಿರ್ಧಾರ ಮಾಡೋದು PM ಆಫೀಸ್. ರಾಜನಾಥ್ ಯಾರು ನನಗೆ ಬೇಕು, ಯಾವ ಸೆಕ್ರೆಟರಿ ಬೇಕು ಹೇಳುದು ರಾಜನಾಥ್ ಅಲ್ಲ, PM ಆಫೀಸ್ ಹೇಳಬೇಕು. ಅಂದ್ರೆ ಎಲ್ಲವನ್ನು PM ಆಫೀಸ್ ಕಂಟ್ರೋಲ್ ಮಾಡ್ತಾರೆ. ಇದು ಏನ್ ಹೇಳ್ತಾ ಇದೆ ನಿಮಗೆ? ಇದು ಸರ್ವಾಧಿಕಾರದ ಮೊದಲನೇ ಹೆಜ್ಜೆಗಳು. ಆ ಲಕ್ಷಣ ಕಾಣ್ತಾ ಇದೆ. ಎಸ್, ಏನ್ ಹೇಳ್ತೀರಿ ಮಹೇಶ್? ಮೋದಿ ಅವರು ಬೆಳಿಗ್ಗೆ 9 ಗಂಟೆಗೆ ಅಧಿಕಾರಿಗಳು ಬರಬೇಕು, ಅದನ್ನು ಇವರು ಎಮರ್ಜೆನ್ಸಿ ಎಂದು ಕನ್ಸಿಡರ್ ಮಾಡಿದ್ರೆ ತುಂಬಾ ಸಂತೋಷ. ಬೆಳಿಗ್ಗೆ 9 ಗಂಟೆ ಅಧಿಕಾರಿಗಳು ಬರಬೇಕು, ಈ ರೀತಿ ಕೆಲಸ ಮಾಡಬೇಕು, ಈ ರೀತಿಯಂತ ಔಟ್ಪುಟ್ ಕೊಡಬೇಕು, ಇಷ್ಟೇ ಕೆಲಸಗಳಾಗಬೇಕು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಮೀಟಿಂಗ್ಗಳನ್ನು ಮಾಡಬಾರದು, ವಿದೇಶಕ್ಕೆ ಹೋಗುವಾಗ ಫಸ್ಟ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡಬಾರ್ದು. ಇದನ್ನು ಇವರು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೆ ತುಂಬಾ ಚಿರಋಣಿ ನಾವು. ಅದನ್ನು ಇವರು ಎಮರ್ಜೆನ್ಸಿ ಅಂತ ಇಂದಿರಾ ಗಾಂಧಿ ಮೊದಲ ಆರಂಭಿಕವಾಗಿದೆ. ಅದು ಟ್ರೈನ್ಗಳು ಕ್ಲಪ್ತ ಸಮಯದಲ್ಲಿ ಬರುದು, ಅಧಿಕಾರಿಗಳು ಕ್ಲಪ್ತ ಸಮಯದಲ್ಲಿ ಕಚೇರಿಗಳು ಎಲ್ಲ ಇದೇ ಮೊದಲ 6 ತಿಂಗಳು ಇದೇ ರೀತಿ ಇಲ್ಲ. ಎಲ್ಲರೂ ಎಮರ್ಜೆನ್ಸಿ ಹೊಗಳಿದ್ರು. ಆಮೇಲೆ ಎಕ್ಸೆಸಿವ್ ಆದದು, ಅತಿರೇಕ ಹೋದಾಗ ಎಮರ್ಜೆನ್ಸಿ ಹಾಳಾಗಿ ಕಂಡಿತು. ಇದು ಅತಿರೇಕ ಡೆಫಿನೆಟ್ ಮೋದಿ ಹೋಗಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಹಾಗಿದ್ದಲ್ಲಿ ಅವತ್ತು ಎಸಗಿದಂತ ಒಂದು ಎಮರ್ಜೆನ್ಸಿ ಏನಿದೆ ಅದು ಸರಿಯಾದಂತ ನಿಲುವು ಅಲ್ಲ ಕಾಂಗ್ರೆಸ್ಗೆ. ಏನ್ ಹೇಳ್ತೀರಿ? ಅಲ್ಲ, ಅವತ್ತಿನ ಆ ಒಂದು ಎಮರ್ಜೆನ್ಸಿ ಏನಿದೆ ಅದು ಸರಿಯಾದ ನಿಲುವು ಅಲ್ಲ ಅಂತ ಹೇಳ್ತೀರಿ. ಏನ್ ಹೇಳ್ತೀರಿ? ಅಲ್ಲ, ನಾನು ಕಾಂಗ್ರೆಸ್ ಅದರಿಂದ ಪಾಠ ಕಲಿತಿದ್ಯಾ ಅಂತ? ಪಾಠ ಎಲ್ಲ ಅನುಭವಗಳು
ಕಾಂಗ್ರೆಸ್ ಅನ್ನು ಬಲಿಷ್ಠವಾಗಿ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಅನುಭವ ಕೂಡ ಕಾಂಗ್ರೆಸ್ ಅನ್ನು ಬಲಿಷ್ಠವಾಗಿ ಮಾಡಿದೆ. 1980 ಪುನಃ ನಾವು ಅಧಿಕಾರಕ್ಕೆ ಬಂದಿದೆ. ಆ ತುರ್ತು ಪರಿಸ್ಥಿತಿಯ ಮೊದಲನೇ ಅರ್ಧದಲ್ಲಿ ಇಂದಿರಾ ಗಾಂಧಿ ಏನಿದ್ರು ಅದರ ನಂತರದಲ್ಲ ಸಂಜಯ್ ಗಾಂಧಿ ಮಾಡಿರ್ತಕ್ಕಂತಹ ಕೃತ್ಯಗಳು, ಅವರು ಮಾಡಿದಂತಹ ಕೆಲಸಗಳು. ಅಂದ್ರೆ ಈ ತುರ್ತು ಪರಿಸ್ಥಿತಿಯನ್ನು ನೀವು ಇಂದಿರಾ ಗಾಂಧಿಯ ತೋರಿಸಿಕೊಂಡು ಮಾಡೋದು ತಪ್ಪನಿಸ್ತದೆ. ಅಂದ್ರೆ ಅದರಲ್ಲಿ ಸಂಜಯ್ ಗಾಂಧಿಯ ಸುಮಾರು 80-90% ಪಾಲುಗಳು ಸಂಜಯ್ ಗಾಂಧಿ ಅಂತ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಸರ್ಕಾರದ ಅಂಗ ಆಗಿರ್ಲಿಲ್ಲ ಸಂಜಯ್ ಗಾಂಧಿ ಅವರು. ಅದೇ ಸಮಸ್ಯೆ ಇಲ್ಲಿ. ಸರ್ಕಾರದ ಅಂಗ ಆಗದೇ ಇರೋದ್ರಿಂದ ಬಹಳಷ್ಟು ಜನರು ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಅವ್ರು ಸರ್ಕಾರದ ಅಂಗದ ಅವ್ರು ಹೆಲ್ಡ್ ರೆಸ್ಪಾನ್ಸಿಬಲ್. ನಂತರ ಇವರು ಬಂದಂತ ಕಮಿಷನ್ ಮಾಡುವಾಗ ಸಂಜಯ್ ಗಾಂಧಿ ಕೂಡ ಅದನ್ನು ಅಕ್ಯೂಸ್ ಮಾಡಿದಾರಲ್ಲ ಅವರು. ಎಸ್, ಅಂದ್ರೆ ಇವಾಗ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಯಾರು ನಿಜವಾಗಿ ಆಡಳಿತ ಮಾಡಬೇಕು ಅವರಿಂದ ಆಡಳಿತ ಆಗ್ತಾ ಇಲ್ಲ, ಅದು ಆಲ್ರೆಡಿ ರಿಮೋಟ್ ಕಂಟ್ರೋಲ್ ಆಗಿರ್ತದೆ, ಅವರೇ ಆಡಳಿತ ಮಾಡೋದು. ಅದೇ ಅಡ್ವಾಣಿ ಅವರು ಹೇಳಿದ್ದು, ಅದೇ ನಮಗೆ ಎಮರ್ಜೆನ್ಸಿಗೆ ಪೂರಕವಾಗಬಹುದು. ಇವತ್ತು ಮೋದಿ ಅವರು ಆಡಳಿತ ಮಾಡಿದ್ರೆ ಇನ್ನೊಬ್ಬರು ಮೋದಿಯ ಹೆಂಡತಿ ಆಗ್ಲಿ ಅಥವಾ ಮೋದಿಯ ಅಣ್ಣಂದಿರಾಗ್ಲಿ ಯಾರು ಅದಕ್ಕೆ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಅಥವಾ ಮಕ್ಕಳಾಗ್ಲಿ ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅಂದ್ರೆ ಡೈರೆಕ್ಟ್ ಮೋದಿ ಅವರು ಆಡಳಿತ ಮಾಡ್ತಾರೆ. ಪ್ರಧಾನಮಂತ್ರಿಯಾಗಿ ಯಾವುದೆಲ್ಲ ನಿಲುವನ್ನು ತೆಗೆದುಕೊಳ್ಬೇಕು ಅದನ್ನು ಸ್ಪಷ್ಟವಾಗಿ ನಿಲುವು ತೆಗೆದುಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಟೀಮ್ ಇಂಡಿಯಾ, ಅವರು ಟೀಮ್ ಇಂಡಿಯಾ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಟೀಮ್ ಇಂಡಿಯಾ ಅಂದ್ರೆ ಏನು? ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಇರಬಹುದು, ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಆಗಿರ್ಬೋದು. ಇವರ ಕಣ್ಣಲ್ಲಿ ಕಾಮಲೆ ಉಂಟು, ಇವರು ನಾನು ಹೋಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಮೋದಿ ಅವರು ಜವಾಬ್ದಾರರಲ್ಲ. ಅವರು ಎಷ್ಟೊಂದು ಚೆನ್ನ ಮಾಡಿ ಚೀನಾಕ್ಕೆ ಹೋಗುವಾಗ ಬೆಂಗಳೂರಿಗೆ ಸಿಕ್ಕುವಂತ ಒಂದು ಸವಲತ್ತಿಗೆ ಸಿದ್ದರಾಮಯ್ಯ ಕರೆದಾಗ ನನಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಉಂಟು ಅಂತ ಹೇಳಿ, ಅಂದ್ರೆ ಅವರು ಕಾಂಗ್ರೆಸ್ನ ಬನ್ನದು. ಇದನ್ನು ಸರ್ವಾಧಿಕಾರ ಅಂತ ಹೇಳಿದ್ರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಎಸ್, ಆದ್ರೆ ಅವರು ಡೆಮೋಕ್ರಾಟಿಕ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈ ಇವತ್ತಿನ ಸಂದರ್ಭದಲ್ಲಿ ಹೇರುವಂತ ಪರಿಸ್ಥಿತಿಗಳು ಬರ್ಲಿಕ್ಕಿಲ್ಲ ಅಂತ ಅನ್ನೋದು ರಾಮದಾಸ್ ಒಂದು ಅವರು ಹೇಳಿದ್ರು. ಈಗ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ನೆಹರು ಗಾಂಧಿ ಫ್ಯಾಮಿಲಿಗೆ ಚಿರಋಣಿ. ನಮ್ದು ವಂಶ ಪಾರಂಪರ್ಯ ನಾವು ಒಪ್ಕೊಳ್ತೇವೆ, ಅದು ನಮ್ಮ DNA. ಅದು ಬಿಟ್ಟು ಅದು ನಮಗೊಂದು ಅವಿಭಾಜ್ಯ ಸಂಬಂಧ ಇದೆ. ಆದ್ರೆ ಇವರಲ್ಲಿ ಅದಲ್ಲ, ಇವರಲ್ಲಿ RSS ಎಂಬ ಒಂದು ದೊಡ್ಡ ಕೂಟ ಇದೆ. RSS ಇಟ್ಸ್ ಐಡಿಯಾಲಜಿ. ಇದು ಬಹಳ ಡೇಂಜರಸ್. ಒಂದು ಕುಟುಂಬಕ್ಕಿಂತ ಒಂದು ಕೂಟ ಬಹಳ ಡೇಂಜರಸ್, ಒಂದು ಸಿದ್ಧಾಂತ ಬಹಳ ಡೇಂಜರಸ್. ಒಂದು ಏಕಮುಖಿ ಸಂಸ್ಕೃತಿಯನ್ನು ಪ್ರತಿಪಾದಿಸ್ತಾರೆ, ಏಕ ರಾಷ್ಟ್ರ, ಏಕ ಸಂಸ್ಕೃತಿ, ಏಕ ಭಾಷೆ ಅಂತ ಹೇಳೋದು ಏನು ಹಿಂದುತ್ವದ ಇದು ಬಹಳ ಡೇಂಜರಸ್. ನಮ್ದು ದೇಶಕ್ಕೆ ಡೇಂಜರ್ ಏನಿಲ್ಲ, ನಮ್ಮ ಪಕ್ಷಕ್ಕೆ ಏನು ಹೇಳಿದ್ರೆ ತೊಂದರೆ ಅಲ್ಲ, ದೇಶಕ್ಕೆ ತೊಂದರೆ. ಇದು ದೇಶಕ್ಕೆ ತೊಂದರೆ, ದೇಶವನ್ನು ಮತ್ತೊಮ್ಮೆ ವಿಭಾಗ ಮಾಡುವಂತ ಸಿದ್ಧಾಂತ ಇವರಲ್ಲಿದೆ. ಇದರ ಬಗ್ಗೆ ಜನರ ಎಚ್ಚರ ಬರಬೇಕು. ಎಮರ್ಜೆನ್ಸಿ ಬಗೆಗೆ ಇವತ್ತು 40 ವರ್ಷಗಳು ಆಗಿದ್ದಾವೆ. ಕಲೀಲಿಕ್ಕೆ ಇರುವಂಥದ್ದು ಏನು ಬಿಜೆಪಿಗೂ ಕೂಡ ಇವತ್ತು ಕುಟುಂಬ ರಾಜಕಾರಣ ಇಂಥ ಹಲವು ಎಮರ್ಜೆನ್ಸಿಗಳು ತಂದುಕೊಳ್ಬಹುದು. ಪ್ರಜಾಪ್ರಭುತ್ವದ ಮೂಲಕ ರಾಜ್ಯಕ್ಕೆ ಪದಾಧಿಕಾರಿಗಳ ನೇಮಕವಾದರೆ ಇಂಥ ಪರಿಸ್ಥಿತಿ ಇನ್ನು ಬರ್ಲಿಕ್ಕಿಲ್ಲ. ಯಾವುದೇ ಒಂದು ಕುಟುಂಬದ ಕೈಯಲ್ಲಿ ತನ್ನ ಅಧಿಕಾರವನ್ನು ಕೊಡಬಾರದು. ಎಸ್, ಇದು ಬಿಜೆಪಿ ಸ್ಪಷ್ಟವಾಗಿ ಪಾಲಿಸಿ ಬರ್ತಾ ಉಂಟು. ಎಸ್, ಏನು ಹೇಳ್ತಾರೆ ಅಂದರೆ ಎಮರ್ಜೆನ್ಸಿ ಒಂದು ಪಾಠವಾಗಿ ಇಡೀ ದೇಶಕ್ಕೆ ಒಂದು ಪಾಠವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಅವತ್ತು ಒಂದು ಎಮರ್ಜೆನ್ಸಿ ಹಾಕುವಂಥ ಒಂದು ಪರಿಸ್ಥಿತಿ ಬಂದಿದ್ದದ್ದು ಬೇರೆ. ನಾವು ಬಹಳಷ್ಟು ಪಾಠಗಳನ್ನು ಕಲ್ತಿದ್ದೇವೆ, ಹಲವಾರು ನಾಯಕರುಗಳು ಅದರಿಂದ ಬಂದಿದ್ದಾರೆ ಅಂತ ಅನ್ನುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಅದನ್ನು ಹೇಗೆ ನೋಡಬೇಕಾಗಿದೆ ಅಂತ ಅಲ್ಲ. ಇವತ್ತು ನೀವೊಂದು ಡ್ರಿಲ್ ಮಾಸ್ಟರ್ ನೋಡ್ತಾ ಇದ್ದೀರಿ, ಯೋಗ ಮಾಡಿದ ಡ್ರಿಲ್ ಮಾಸ್ಟರ್ ನೋಡ್ತಾ ಇದ್ದೀರಿ. ಆಮೇಲೆ ಮೆಜಾರಿಟಿ ರೂಲ್ ಇದೆ. ಇಲ್ಲಿ ಮೆಜಾರಿಟಿಸಮ್ ಮತ್ತು ಡ್ರಿಲ್ ಮಾಸ್ಟರ್ ಎರಡು ಬಹಳ ಅಪಾಯ ಅಂತ ಅನಿಸ್ತದೆ. ಈಗ ಕತ್ತಿ ಇಡುವ ಉದ್ದೇಶ ಬಹಳ ಸ್ಪಷ್ಟವಾಗಿ, ಕತ್ತಿಯನ್ನು ನೀವು ಪೈರನ್ನು ಕಡಿಬಹುದು, ಕತ್ತಿಯನ್ನು ನೀವು ಕುತ್ತಿಗೆಯನ್ನು ಕಡಿಬಹುದು. ಅದರಿಂದ ಈ ಕತ್ತಿ ಇಡುವ ಉದ್ದೇಶ ಬಹಳ ಸ್ಪಷ್ಟ. ಅದರಿಂದ ನನಗನಿಸ್ತದೆ ತುರ್ತು ಪರಿಸ್ಥಿತಿ ಬರೆದಿದ್ರು ಕೂಡ ತುರ್ತು ಪರಿಸ್ಥಿತಿ ಎಲ್ಲಾ ಲಕ್ಷಣಗಳು ಇವಾಗ ನಮಗೆ ಕಾಣ್ತಾ ಇದೆ. ಇದನ್ನು ಜನರು ಬಹಳ ಎಚ್ಚರಿಕೆ ನೋಡಬಹುದು. ಆದರೆ ಇವತ್ತು ಆಗಿನಕ್ಕಿಂತ ಇವತ್ತು ವೈಬ್ರೆಂಟ್ ಮಾಧ್ಯಮಗಳಿವೆ. ಈ ಮಾಧ್ಯಮಗಳು ಇವತ್ತು ನಮಗೆ ರಕ್ಷಣೆ ಕೊಡಬೇಕು ಅಷ್ಟೇ. ಎಸ್, PV ಮೋಹನ್ ಅವರಿಗೂ ಮಹೇಶ್ ತುಪ್ಪೇಕಲ್ ಅವರಿಗೂ ಈ ಒಂದು ಸಂವಾದದಲ್ಲಿ ಬಂದು ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ದಿನದ ವಿಶೇಷ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಬಗೆಗೆ ನಾವು ನೆನಪಿಸಿಕೊಂಡಿದ್ದೇವೆ. ಸುದ್ದಿ ಮತ್ತು ಮನೋರಂಜನೆ ಮುಂದುವರ್ತದೆ. ನೋಡ್ತಾರೆ ಸ್ಪಂದನ ವಾಹಿನಿ. ನಮಸ್ಕಾರ.